ನಂತರ ಮತ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರಂಗ್ ಚಿತ್ರದಲ್ಲಿ ಹಾಸ್ಯ ನಟರನ್ನ ಹೊರತುಪಡಿಸಿ ಉಳಿದಂತೆ ಎಲ್ಲಾ ಕಲಾವಿದರನ್ನ ಆಯ್ಕೆ ಮಾಡೋದಕ್ಕಾಗಿ ಆಡಿಷನ್ ಮಾಡಲಾಗಿತ್ತು. ಚಿತ್ರದ ನಾಯಕಿಯನ್ನ ಕೂಡ ಆಯ್ಕೆ ಮಾಡಿದ್ದು ಇದೇ ವಿಧಾನದ ಮೂಲಕವೇ. ಇತ ಚಿತ್ರಕ್ಕಾಗಿ ಅರ್ಜುನ್ ದೇಹದಾರ್ಢ್ಯವನ್ನ ಹೆಚ್ಚಿಸಿಕೊಂಡಿದ್ರಂತೆ. ಈ ಕುರಿತಂತೆ ಮಾಹಿತಿ ಬರ್ತಾ ಇದೆ, ಮುಂದೆ ನೋಡಿ. ಹೀಗೆ ಮಣಿಕಾಂತ್ ಕದ್ರಿ ಸಂಗೀತವಿರುವ ಈ ಚಿತ್ರದ 5 ಹಾಡುಗಳು ಒಂದರ ಮೇಲೊಂದರಂತೆ ಹಿಟ್ ಆಗಿರೋದು ಚಿತ್ರಕ್ಕಾದ ಪ್ಲಸ್ ಪಾಯಿಂಟ್. ಈಗಾಗಲೇ ಈ ಎಲ್ಲ ಹಾಡುಗಳು ಕಾಲೇಜ್ ಸೇರಿದಂತೆ ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲೂ ರಸಿಕರ ಫೇವರೇಟ್ ಹಾಡುಗಳಾಗಿ ಮಿಂಚುತ್ತಿವೆ. ಪಡ್ಡೆ ಹುಡುಗರ ಕೈಗೆ ಸಿಕ್ಕಿದ ಈ ಹಾಡುಗಳು ಡಿಜೆ ಮಿಕ್ಸಿಂಗ್ ಆಗಿ ಮತ್ತೊಂದು ರೂಪ ಪಡೆದುಕೊಂಡು ಡ್ಯಾನ್ಸರ್ಗಳಿಗೆ ಉನ್ಮಾದ ತರಿಸಿದೆ. ಹಾಗಾಗಿ ಇದೀಗ ಅಭಿಮಾನಿಗಳು ರಂಗ್ ಸಿನಿಮಾ ಏಪ ಬರ್ಪುಂಡಗೆ ಎಂಬ ಪ್ರಶ್ನೆಯನ್ನಿಟ್ಟು ಚಿತ್ರಕ್ಕಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ. ಪ್ರಮೀಳಾ ದೇವ್ ಅರ್ಪಿಸುವ ಈ ಚಿತ್ರದ ನಿರ್ಮಾಪಕರು ದೇವದಾಸ್ ಕುಮಾರ್ ಪಾಂಡೇಶ್ವರ್ ಹಾಗೂ ಸುಖಪಾಲ್ ಪೊಳಾಲಿ ಅವರು ಕಾರ್ಯಕಾರಿ ನಿರ್ಮಾಪಕರು. ಕಟಲೇಶ್ವರಿ ಕಂಬೈನ್ಸ್ ಅರ್ಪಿಸುವ ರಂಗ್ ಸಿನಿಮಾ ಸದ್ಯಕ್ಕೆ ತನ್ನ ಎಲ್ಲಾ ಸಿದ್ಧತೆಗಳನ್ನ ಪೂರೈಸಿಕೊಂಡಿದೆ. ಚಿತ್ರತಂಡ ತನ್ನ ವಿಭಿನ್ನ ಶೈಲಿಯ ಪ್ರಮೋಷನ್ನಲ್ಲಿ ಬ್ಯುಸಿಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಂತೂ ತುಳು ಸಿನಿಮಾಗಳು ಇಲ್ಲಿಯವರೆಗೆ ಸೃಷ್ಟಿಸಿದ್ದ ಎಲ್ಲಾ ದಾಖಲೆಗಳನ್ನ ರಂಗ್ ಮುರಿದಿದೆ ಅನ್ನೋದು ಹಲವರ ಮಾತು. ರಂಗ್ ಸಿನಿಮಾ ತಂಡವು ಸಿನಿಮಾ ಶೂಟಿಂಗ್ ಆರಂಭಗೊಳ್ಳುವ 1 ತಿಂಗಳ ಮೊದಲೇ ನಟ ನಟಿಯರಿಗೆ ಕಾರ್ಯಾಗಾರವನ್ನ ನಡೆಸಿತ್ತು. ನಾಯಕ ನಟ ನಟಿ ಸೇರಿದಂತೆ ಹಲವಾರು ಉದ್ಯೋನ್ಮುಖ ಸಿನಿಮಾ ಕಲಾವಿದರುಗಳಿಗೆ ನಟನಾ ಕಮ್ಮಟ ನಡೆಸಲಾಗಿತ್ತು. ರಂಗಾಯಣದಲ್ಲಿ ತರಬೇತಿ ಪಡೆದ ಜಿಲ್ಲೆಯ ರಂಗ ನಿರ್ದೇಶಕವಿದ್ದು ಉಚ್ಚಿಲ್ಗೆ ಈ ಜವಾಬ್ದಾರಿ ಕೊಡಲಾಗಿತ್ತು. ಈ ನಟನೆಗೆ ಸಂಬಂಧಪಟ್ಟ ಪ್ರಾಯೋಗಿಕ ತರಬೇತಿ ಸಿನಿಮಾ ರಂಗಕ್ಕೆ ಮತ್ತೊಂದು ಪ್ರಮುಖ ಕಲಾವಿದರ ಪಡೆಯನ್ನು ರಂಗ್ ತಂಡ ಕೊಟ್ಟಿದೆ ಅಂದ್ರೆ ಅತಿಶಯೋಕ್ತಿವಾಗಲಾರದು. ಸ್ಯಾಂಡಲ್ವುಡ್ನಲ್ಲಿ ಬ್ಯುಸಿ ಇದ್ದ ಸದಾ ಮಾಸ್ಟ್ರು ಇಲ್ಲಿನ ಎಲ್ಲಾ ಹಾಡುಗಳಿಗೆ ಹೆಜ್ಜೆ ಹಾಕಿಸಿದ್ದು ವಿಶೇಷ. ತುಳು ಚಿತ್ರರಂಗದಲ್ಲಿ ಈ ಹಿಂದೆ ಕಂಡಿರದ ಡ್ಯಾನ್ಸ್ ಸ್ಟೆಪ್ಸ್ಗಳು ರಂಗ್ನಲ್ಲಿ ಮೂಡಿ ಬಂದಿವೆ ಅಂದ್ರೆ ನಿಮ್ಗೂ ಆಶ್ಚರ್ಯವಾದೀತು. ಕಥೆಗೆ ಪೂರಕವಾದ ಕೊರಿಯೋಗ್ರಫಿ ಹೊಂದಿರುವ ಬಲಾಬಲಾ ಬಲಿಪುಲ ಕಡಲ ಪೊಯ್ಯದ ಸಾದಿ ಸೇರಿದಂತೆ ಸರದನಿ ಆಂಡ್ ಈ ದುನಿಪು ಮತ್ತು ಪ್ರೇಮನಾಥೆ ಪಾಸ್ ಆತೆ ಹಾಡುಗಳಿಗೆ ಹಾಕಿದ್ದ ಸ್ಪೆಷಲ್ ಸ್ಟೆಪ್ಸ್ಗಳ ದೃಶ್ಯಗಳು ಈಗಾಗಲೇ ಟಿವಿಗಳಲ್ಲಿ ಸಾಮಾಜಿಕ ತಾಣಗಳಲ್ಲಿ ಹರಿದಾಡುತ್ತಿದೆ. ಹಾಗೂ ಸಿನಿಮಾದ ಕಥೆಗೆ ಪೂರಕವಾದ ಸಾಹಿತ್ಯಗಳನ್ನು ಭಾಸ್ಕರ್ ನೆಲ್ಲಿತೀರ್ಥ ಮತ್ತು ಶಶಿರಾಜ್ ರಾವ್ ಕಪೂರ್ ಅವರು ರಂಗ್ ಸಿನಿಮಾದ ಹಾಡುಗಳಿಗೆ ಕೊಟ್ಟಿದ್ದಾರೆ. ಕಥೆ ಮತ್ತು ಸಂಗೀತವನ್ನು ಈ ಹಾಡಿನ ಸಾಹಿತ್ಯಗಳು ಎತ್ತಿ ಹಿಡಿದಿದ್ದು ಹಾಡುಗಳಿಗೂ ಹೊಸ ಲುಕ್ ಬಂದಿವೆ. ಬಲ ಬಲ ಬಲಿ ಪುಲ ಬಲಿಪನ ಬಾಚೆಡು ಸರ ಸರ ಏರುಲ ಗುಡ್ಡದ ಜೋರುನು ಹೇ ಬಲ ಬಲ ಬಲಿ ಪುಲ ಬಲಿಪನ ಬಾಚೆಡು ಸರ ಸರ ಏರುಲ ಗುಡ್ಡದ ಜೋರುನು ಬುಲಿಪುನಪುಡು ಈ ಬಡ್ಕನ ಲಕ್ಕಲ ಕಡ್ತು ದಕ್ಕಲ ಸುತ್ತಿ ಸಂಕಲೆ ಹುಡ್ತೋರ ಲಕ್ಕಲ ಕಲ್ಲದ ಕೋಟೆಲ ಬಲ ಬಲ ಬಲಿ ಪುಲ ಬಲ ಬಲ ಬಲಿ ಪುಲ ಒಂಜೆ ಆಂಡಲ ಒರಿಯತ್ತು ಈ ತಂಕೊಡು ತೋದವು ಪಿಲಿಗತ್ತು ಒಂಜೆ ಆಂಡಲ ಒರಿಯತ್ತು ಈ ತಂಕೊಡು ತೋದವು ಪಿಲಿಗತ್ತು ಕಲ್ಲ ಪಾಂಜರದ ಕರ್ಗಲ್ಲ ಮಿತ್ತಿಡು ಕುಲ್ಲುದ ಮೇರೆ ಪುನಗತ್ತು ಕಲ್ಲ ಕೈಕುಲದ ಉಗುರರ ಗೀರೆಡ ಕುಪುಲು ಕನ್ನಡ ತೂಪೊತ್ತು ಮೈಯರ ಕೊಡ್ತುದು ದಿಡ್ಕಲಕ್ಕಿ ಎಡ ಕಾಡ ಕೊಕ್ಕೆರು ಮದುವು ಬಲ ಬಲ ಬಲಿ ಪುಲ ಬಲಿಪನ ಬಾಚೆಡು ಸರ ಸರ ಏರುಲ ಗುಡ್ಡದ ಜೋರನು
ಲೆಗಿತ ನಡಪಡ ಒಲ್ಬೆ ಒರುಪುಲೆ ಪುಡೆನು ಬತ್ತಡ ಕೈಪೆ ಕನಪೆಲ ಲೆಗಿತ ನಡಪಡ ಒಲ್ಬೆ ಒರುಪುಲೆ ಪುಡೆನು ಬತ್ತಡ ಅಚ್ಚೆ ನಾಲೆನು ದೀಡ್ದು ಪಿದೆಡ ಸತ್ರು ಗುಂತುರು ಏರಿಗೆ ಪಟ್ಟೆ ಪಿಲಿಯತ್ತು ಚಿಟ್ಟೆ ಪಿಲಿಯತ್ತು ಊರ ನಡುಗಾವು ಬಲಿಪೆಗೆ ಸಾಧು ನಡಪಡು ಮಗುರುತು ಅಂದ ಎದುರು ಬಲ ಬಲ ಬಲಿಪುಲ ಬಲಿಪನ ಬಚ್ಚೆಡು ಸರ ಸರ ಏರಲ ಗುಡ್ಡದ ಜೋರನು ಬುಲಿಪುಲ ಬುಡು ಈ ಬಡ್ಕನ ಲಕ್ಕಲ ಕಡ್ತು ದಕ್ಕಲ ಸುತ್ತಿ ಸಂಕಲೆ ಹುಡ್ತೊರ ಲಕ್ಕಲ ಕಲ್ಲದ ಕೋಟೆಲ ಬಲ ಬಲ ಬಲಿಪುಲ ಬಲ ಬಲ ಬಲಿಪುಲ ಅರ್ಜುನ್ ಕಾಪಿಕಾಡ್ ಚಿತ್ರಕ್ಕಾಗಿ ಸಿನಿಮಾ ಶೂಟಿಂಗ್ ಆರಂಭಗೊಳ್ಳುವ ಮೊದಲೇ ಜಿಮ್ನಲ್ಲಿ ತನ್ನ ದೇಹದಾಢ್ಯ ಹೆಚ್ಚಿಸಿಕೊಂಡಿದ್ದು ಇವರು ಬೇರೆಲ್ಲಾ ಚಿತ್ರಗಳಿಗಿಂತಲೂ ಇಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ನಾಯಕಿಯಾಗಿ ಸಾಥ್ ನೀಡಿದ್ದು ದೀಕ್ಷಿತಾ ಆಚಾರ್ಯ. ಇಬ್ಬರ ಕೆಮಿಸ್ಟ್ರಿಗೆ ಈಗಾಗಲೇ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಸರ್ದನಿ ಆಣ್ ದುನಿಪು ಎಂಬ ಹಾಡಲ್ಲಿ ಈ ಜೋಡಿ ಈಗಾಗಲೇ ಸಿನಿ ಪ್ರೇಮಿಗಳನ್ನ ಮೋಡಿ ಮಾಡಿದೆ. ಎದ್ಕೊಂದುಂಡು ಗೆಜ್ಜೆ ಸೊರ ಕೇನೊಂದುಂಡು ಪಜ್ಜೆಲೆನೆ ಕಾತೊಂದುಂಡು ಎನ್ನುಲೈ ಪೊಣ್ಣೊಂಜಿ ಬರ್ಪಿನೆನೆ ಎದ್ಕೊಂದುಂಡು ಗೆಜ್ಜೆ ಸೊರ ಕೇನೊಂದುಂಡು ಪಜ್ಜೆಲೆನೆ ಕಾತೊಂದುಂಡು
பெற சுருவாண்டு அழுகாத ಸರದನಿ ಅಂಡೇದುನಿಪು ಪೊಸತಿನಿ ಒವ್ವಾ ಬಲ್ಪು ಎನ್ನ ಉರಲ ಮೋಕೆ ಬಾನ ನಿಲಿಕೆ ಕಣ್ಣ ನೋಟಡುಂಜಿ ತಿಂಜಿ ತೆಲಿಕೆ சரதனி ಈ ಸಿನಿಮಾ ಶೂಟಿಂಗ್ ಆರಂಭಗೊಳ್ಳುವ ಮುನ್ನ ರಂಗ್ ಸಿನಿಮಾಕ್ಕಾಗಿ ಆಡಿಷನ್ ನಡೆಸಲಾಗಿತ್ತು. ನಾಯಕ ನಟ ಹಾಗೂ ಕೆಲವು ಪೋಷಕ ಹಾಸ್ಯ ನಟರುಗಳನ್ನು ಹೊರತುಪಡಿಸಿದ್ರೆ ಉಳಿದ ನಟರನ್ನು ಆಡಿಷನ್ ಮೂಲಕ ಆಯ್ಕೆ ಮಾಡಲಾಗಿತ್ತು. ಸಾಮಾನ್ಯವಾಗಿ ನಾಯಕಿ ನಟಿಯನ್ನು ಪೂರ್ವ ನಿರ್ಧರಿತವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಆದರೆ ರಂಗ್ ತಂಡ ನಾಯಕಿ ನಟಿಗೂ ಆಡಿಷನ್ ಇಟ್ಟುಕೊಂಡಿತ್ತು. ಈ ಆಡಿಷನ್ಗೆ ಬಂದಿದ್ದ ಸುಮಾರು 18 ಮಂದಿ ನಾಯಕಿ ನಟಿಯರಲ್ಲಿ ಕೊನೆಗೆ ದೀಕ್ಷಿತಾ ಆಚಾರ್ಯ ಆಯ್ಕೆಗೊಂಡಿದ್ರು. ನಂತರ ನಾಯಕಿ ನಟಿಗೆ 1 ತಿಂಗಳ ಕಾಲ ತರಬೇತಿ ನೀಡಲಾಗಿತ್ತು. ಅದರಂತೆಯೇ ಚಿತ್ರದ ನಾಯಕಿ ಈ ಚಿತ್ರದಲ್ಲಿ ಮನೋಜ್ಞ ಅಭಿನಯದ ಮೂಲಕ ಮಿಂಚಿದ್ದಾರೆ. ಮಂಗಳೂರಿನ ಕಾಲೇಜೊಂದರ ಕ್ರಿಯಾಶೀಲ ವಿದ್ಯಾರ್ಥಿಗಳು ಈ ಸಿನಿಮಾದಲ್ಲಿ ಭಾಗಿಯಾಗಿ ತಮ್ಮ ವಿಶೇಷ ಅಭಿನಯದ ಮೂಲಕ ಎಲ್ಲರ ಚಿತ್ತಾಕರ್ಷಿಸಿದ್ದಾರೆ. ಚಿತ್ರದಲ್ಲಿ ಕಾಲೇಜ್ ಸೀನ್ಸ್ ಬಂದಿರೋದ್ರಿಂದ ಚಿತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಭಿನಯ ನೀಡಿದ್ರು. ತುಳು ಚಿತ್ರರಂಗ ಮುಂದಿನ ಭವಿಷ್ಯ ಎನ್ನುವಂತೆ ಚಿತ್ರದಲ್ಲಿ ಉತ್ಸಾಹದಲ್ಲಿ ನಟಿಸಿದ್ರು. ಚಿತ್ರದಲ್ಲಿ ಕಾಮಿಡಿ ಕಿಂಗ್ಗಳಾದ ನವೀನ್ ಡಿ ಪಡೀಲ್ ಹಾಗೂ ಸತೀಶ್ ಬಂದಲೆ ಬೈಕಲ್ಲಿ ಕುಳಿತು ಓಡಾಡಿದ್ರೆ ಹೇಗಿರ್ಬೋದು? ನಿಜ, ಇವರಿಬ್ರು ಬೈಕಲ್ಲಿ ಓಡಾಡುವ ಸೀನ್ಸ್ಗಳನ್ನ ನೀವು ಚಿತ್ರದಲ್ಲಿ ನೋಡಿ ಹೊಟ್ಟೆ ಹುಣ್ಣಾಗಿಸುವಂತೆ ನಗಲಿದ್ದೀರಿ. ಚಿತ್ರದ ಕುರಿತಂತೆ ನಾನು ಪ್ರೇಮನಾಥನ ಅಣ್ಣ ಏಕನಾಥೆ ಎಂದು ಮಾತಿಗಿಡಿದ ಹಾಸ್ಯನಟ ಸತೀಶ್ ಬಂದಲೆ ಏಕನಾಥ ಹಾಗೂ ಪ್ರೇಮನಾಥ್ ಸಂಬಂಧದ ಬಗ್ಗೆ ಹಾಗೂ ಚಿತ್ರದಲ್ಲುಂಟಾದ ಕೆಲವೊಂದು ತೊಡಕುಗಳ ಬಗ್ಗೆ ಹೇಳಿದರು. ಯಾನ ಸತೀಶ್ ಬಂದಲತ್ತು ಪ್ರೇಮನಾಥನ ಪಲ ಏಕನಾಥಿ ರಂಗ್ ಫಿಲ್ಮುದ ಇಂಗ್ಲಿ ಫಿಲ್ಮುದ ಮಸ್ತ್ ಅನುಭವ ಸಹ್ಯಾದ್ರಿ ಕಾಲೇಜ್ ಇಡಾತನು ಬಾರಿ ಖುಷಿ ಆತನು ಅವು ನಾಲಜಿ ಆತದಿಂದ ಶೂಟಿಂಗ್ ಹೆಂಚ್ ಆತನಂದ್ ಬಂತ ಎಂಕ್ಲಿಗೆ ಗೊತ್ತೇ ಇಜ್ಜಿ ಅಂಡ್ ಒಂಜಿ ಸಹ್ಯಾದ್ರಿ ಕಾಲೇಜ್ ಎಂಕ್ಲಿಗೆ ಜಾತ್ರೆ ಬೈದಿಲಕ ಆತನು ಆ ಪ್ರೇಮನಾಥನ ಸಾಂಗ್ ಮಾತೇರ್ನಲ್ಲ ಬಾಯಿಡ್ ಲವ್ ಪ್ರೇಮನಾಥನ ಸಾಂಗ್ ಅವು ಸಾಂಗ್ ಓಡೆ ಮುಟ್ಟ ಪನ್ನಗ ವಾದ್ಯದಕ್ಲಿಗೆ ಓಲ್ ಪೋಂಡಲ್ಲ ಅವೇ ಪದ್ಯ ಸುವಾನ್ ಎಂಕ್ಲಿಗೆ ರೋಲ್ ದ ಬಗ್ಗೆ ಪನ್ನಗ ಬಾರಿ ಖುಷಿ ಆನ ಆ ರೋಲ್ ಯಾನು ಓಕೆ ಬಂದಿದೆ ಅವಲ ನವೀನ್ ಡಿ ಪಡೀಲ್ ಅವಲ ನಮ್ಮ ಬಾರಿ ಮಲ್ಲ ಒಂಜಿ ಬಾಂಬೆದ ಆಕ್ಟರ್ ಕಾಮಿಡಿ ಆಕ್ಟರ್ ಜಾನಿ ಲಿವರ್ ನೊಟ್ಟಿಗೆ ಬಾರಿ ಖುಷಿ ಎಂಕ್ಲಿ. ಚಿತ್ರದಲ್ಲಿ ಸತೀಶ್ ಬಂಧಲೆ ಹೊರತುಪಡಿಸಿ ತುಳುವರನ್ನು ನಕ್ಕು ನಗಿಸುವ ಕಾಮಿಡಿ ಸ್ಟಾರ್ಗಳಾದ ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ಅಶೋಕ್ ಶೆಟ್ಟಿ ಅಂಬ್ಲಮೊಗರು, ವಿಸ್ಮಯ್ ವಿನಾಯಕ್ ಅವರ ಹಾಸ್ಯಭರಿತ ನಟನೆಗಳು ಚಿತ್ರ ರಸಿಕರನ್ನ ಹೊಟ್ಟೆ ಹುಣ್ಣಾಗುವಂತೆ ಮಾಡಲಿದೆ. ವೀರ ಮದಕರಿ ಖ್ಯಾತಿಯ ಮಂಗಳೂರಿನ ಗೋಪಿನಾಥ್ ಭಟ್ ಅವರ ಖಳನಾಯಕನ ಪಾತ್ರ ಸಂತೋಷ್ ಶೆಟ್ಟಿ, ಚಂದ್ರಹಾಸ್ ಉಳ್ಳಾಲ್, ಸುಧಾಕರ್ ಸಾಲ್ಯನ್ ಅವರನ್ನ ಒಳಗೊಂಡಂತೆ ಹಿರಿಯ ಕಲಾವಿದರಾದ ರೋಹಿಣಿ ಜಗ್ರಾಮ್, ಶ್ರೀನಿವಾಸ್ ಪುತ್ತಿಲ ಅವರುಗಳು ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂತೂ ಈ ವಾರ ರಂಗ್ ತುಳು ಚಿತ್ರ ತೆರೆ ಕಂಡು ಚಿತ್ರಪ್ರೇಮಿಗಳ ಕುತೂಹಲಕ್ಕೆ ತೆರೆ ಎಳೆಯಲಿದೆ. ನೋಡಿದ್ರಲ್ವಾ ವೀಕ್ಷಕರೇ, ಒಂದು ಚಿತ್ರವನ್ನ ತೆರೆ ಮುಂದೆ 3 ಗಂಟೆ ನೋಡಿ ಮಜಾ ಮಾಡ್ತೀವಿ, ಚಿತ್ರವನ್ನ ನೋಡಿ ಅದರ ಬಗ್ಗೆ ಕಾಮೆಂಟ್ ಮಾಡ್ತೀವಿ. ಆದರೆ ಚಿತ್ರ ತೆರೆ ಕಾಣಬೇಕಾದ್ರೆ ಅದರ ಹಿಂದೆ ಚಿತ್ರತಂಡದ ಶ್ರಮ ಹೇಗಿರುತ್ತೆ, ಒಂದು ಚಿತ್ರವನ್ನ ಹೊರತರೋದಕ್ಕೆ ಅವರ ಎಫರ್ಟ್ ಏನು ಅನ್ನೋದರ ಬಗ್ಗೆ ನೀವು ತಿಳ್ಕೊಂಡ್ರಿ. ಆದರೆ ರಂಗ್ ಸಿನಿ ಅಭಿಮಾನಿಗಳ ಮನ ಗೆಲ್ಲುತ್ತಾ ಅನ್ನೋದಕ್ಕೆ ಸದ್ಯದಲ್ಲೇ ಉತ್ತರ ಸಿಗಲಿದೆ. ಇದೇ ಹೊತ್ತಿನ ವಿಶೇಷ ಮೇಕಿಂಗ್ ಆಫ್ ರಂಗ್. ನಿರಂತರ ನಿಮ್ಮದೇ ಊರಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ.